ರಿಟೇನಿಂಗ್ ವಾಲ್ ಕಾಮಗಾರಿ ನಿರ್ವಹಿಸ್ತಾ ಇರುವ ಸಂದರ್ಭ ಗುಡ್ಡ ಕುಸಿತ ಉಂಟಾಗಿ ಓರ್ವ ಕಾರ್ಮಿಕ ದಾರುಣವಾಗಿ ಸಾವನ್ನಪ್ಪಿ ಇನ್ನಿಬ್ಬರು ಗಾಯಗೊಂಡಿರುವ ಘಟನೆ ಉಳ್ಳಾಲ ತಾಲೂಕಿನ ಪೆರ್ಮನ್ನೂರು ಗ್ರಾಮದ ಸೇವಂತಿಗುತ್ತು ಪೀಸ್ ಶಾಲೆ ಸಮೀಪ ಸಂಭವಿಸಿದೆ. ಬಾಗಲಕೋಟೆ ಹುನಗುಂದ ನಿವಾಸಿ 37 ವರ್ಷ ಪ್ರಾಯದ ಬಲ್ಲಪ್ಪ ಜವೂರು ಮೃತಪಟ್ಟವರು. ಅವರ ಜತೆಗಿದ್ದಂತಹ ಯಮುನಪ್ಪ, ಪರಸಪ್ಪ ಶಿರಹಟ್ಟಿ ಮತ್ತು ಬಾದಾಮಿಯ ಹನುಮಪ್ಪ ಗಾಯಗೊಂಡಿದ್ದಾರೆ. ಗೌತಮ್ ರಾಜ್ ಎಂಬವರ ಮನೆಯ ಹಿಂಭಾಗದಲ್ಲಿ ಸುಮಾರು 25 ಅಡಿ ಎತ್ತರದ ರಿಟೇನಿಂಗ್ ವಾಲ್ ನಿರ್ಮಾಣ ಕಾಮಗಾರಿ ನಿರ್ವಹಿಸ್ತಾ ಇದ್ದಂತಹ ಸಂದರ್ಭ ಗುಡ್ಡದ ಮೇಲ್ಭಾಗದ ಮಣ್ಣು ಒಮ್ಮೆಲೆ ಕುಸಿದಿದೆ. ಪರಿಣಾಮ ಕೆಳಗೆ ಕೆಲಸ ನಿರ್ವಹಿಸ್ತಾ ಇದ್ದಂತಹ 3 ಕಾಲುಗಳ ಮೇಲೆ ಮಣ್ಣು ಬಿದ್ದಿದೆ. ಈ ವೇಳೆ ಹನುಮಪ್ಪ ಅವರು ಬೆಲ್ಲಪ್ಪ ಅವರ ಕಾಲುಗಳ ಮೇಲೆ ಬಿದ್ದಿದ್ದ ಮಣ್ಣನ್ನು ತೆಗೆಯಲು ಮುಂದಾದಾಗ ಮತ್ತೆ ಗುಡ್ಡದ ಮಣ್ಣು ಕುಸಿದು ಬಲ್ಲಪ್ಪ ಬಾಳಪ್ಪ ಜಾವೂರು ಮೇಲೆ ಬಿದ್ದಿದೆ. ತಕ್ಷಣ ಅವರನ್ನು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ ಸಾಗಿಸಿದಾಗ ವೈದ್ಯರು ಮೃತಪಟ್ಟಿರುವುದನ್ನು ದೃಢಪಡಿಸಿದ್ದಾರೆ. ಪ್ರಕರಣ ಸಂಬಂಧ ಸುರಕ್ಷಿತ ಸಲಕರಣೆಗಳನ್ನು ಒಳಗೊಂಡ ಭದ್ರತೆ ನೀಡದೆ ನಿರ್ಲಕ್ಷ್ಯದಿಂದ ಕಾಮಗಾರಿ ನಿರ್ವಹಿಸಿದ ಆರೋಪದ ಮೇಲೆ ಮನೆ ಮಾಲೀಕ ಗೌತಮ್ ರಾಜ್ ಹಾಗೂ ಕಾರ್ಮಿಕರನ್ನ ಕೆಲಸಕ್ಕೆ ನೇಮಿಸಿದ ಅವಿನಾಶ್ ವಿರುದ್ಧ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.